ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ಕಾಲವಾಚಕ ಮತ್ತು ಆವೃತ್ತಿವಾಚಕ ಕ್ರಿಯಾವಿಶೇಷಣಗಳನ್ನು ಕಲಿತೆವು. ಇವತ್ತು ಸ್ಥಳವಾಚಕ ಕ್ರಿಯಾವಿಶೇಷಣಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಸ್ಥಳವಾಚಕ ಕ್ರಿಯಾವಿಶೇಷಣವು ಕ್ರಿಯೆ ನಡೆದ ಸ್ಥಳ, ಅಂದರೆ ಕ್ರಿಯೆಯು ಎಲ್ಲಿ ನಡೆಯಿತು ಎನ್ನುವುದನ್ನು ಸೂಚಿಸುತ್ತದೆ. ಮೊದಲಿಗೆ ಸ್ಥಳದ ಪ್ರಶ್ನಾವಾಚಕ ಕ್ರಿಯಾವಿಶೇಷಣಗಳನ್ನು ನೋಡುವ. ಒಲ್ಪ ಅಥವಾ ಓಲು, ಎಲ್ಲಿ, ಓಡೆ, ಎಲ್ಲಿಗೆ, ವಂಚಿ, ಯಾವ ಕಡೆಗೆ ಅಥವಾ ಈಚೆ, ಒಯ್ಟೆ, ಎಲ್ಲಿ, ಯಾವ ಸ್ಥಳದಲ್ಲಿ, ಹೋಕರ, ಯಾವ ಕಡೆ ಅಥವಾ ಎತ್ತ. ಇದನ್ನು ಮಾತನಾಡುವ ತುಳುವಿನಲ್ಲಿ ಬಳಸಲಾಗುವುದಿಲ್ಲ. ಬದಲಿಗೆ ಓಡೆ ಅಥವಾ ವಂಚಿಯನ್ನು ಉಪಯೋಗಿಸುತ್ತಾರೆ. ಓಮೈ ಅಥವಾ ಓಪೆ, ಯಾವ ಬದಿ ಅಥವಾ ಯಾವ ದಿಕ್ಕು ಅಥವಾ ಯಾವ ಕಡೆ. ಇವಿಷ್ಟು ಪ್ರಶ್ನಾವಾಚಕ ಸ್ಥಳವಾಚಕ ಕ್ರಿಯಾವಿಶೇಷಣಗಳು. ಈಗ ನಾವು ನಿರ್ದಿಷ್ಟ ಸ್ಥಳವಾಚಕ ಕ್ರಿಯಾವಿಶೇಷಣಗಳನ್ನು ನೋಡುವ. ಮುಲ್ಪ ಅಥವಾ ಮೂಲು, ಇಲ್ಲಿ. ಅಲ್ಪ ಅಥವಾ ಔಲು, ಅಲ್ಲಿ. ಇಡೆ, ಇಲ್ಲಿಗೆ. ಅಡೆ, ಅಲ್ಲಿಗೆ. ಇಂಚಿ, ಈಚೆ. ಅಂಚಿ, ಆಚೆ. ನೆಟೆ, ಇಲ್ಲಿ, ಅಂದರೆ ಈ ಸ್ಥಳದಲ್ಲಿ. ಐಟೆ, ಅಲ್ಲಿ, ಆ ಸ್ಥಳದಲ್ಲಿ. ಇಕರ, ಈ ಕಡೆ ಅಥವಾ ಇತ್ತ. ಅಕರ, ಆ ಕಡೆ ಅಥವಾ ಅತ್ತ. ಈಮೈ ಅಥವಾ ಈಪೆ, ಈ ಬದಿ ಅಥವಾ ಈ ದಿಕ್ಕು ಅಥವಾ ಈ ಕಡೆ. ಆಮೈ ಅಥವಾ ಆಪೆ, ಆ ಬದಿ ಅಥವಾ ಆ ದಿಕ್ಕು ಅಥವಾ ಆ ಕಡೆ. ಸರಿ, ಇವಿಷ್ಟು ನಿರ್ದಿಷ್ಟ ಸ್ಥಳವಾಚಕ ಕ್ರಿಯಾವಿಶೇಷಣಗಳು. ಈಗ ನಾವು ಉಳಿದ ಇತರ ಸ್ಥಳವಾಚಕ ಕ್ರಿಯಾವಿಶೇಷಣಗಳನ್ನು ನೋಡುವ. ಉಲೈ, ಒಳಗೆ. ಬಿದೈ, ಹೊರಗೆ. ತಿರ್ತ್, ಕೆಳಗೆ. ಮಿತ್, ಮೇಲೆ. ಅಡಿ, ಅಡಿ. ಮಾತಲ್ಪ ಅಥವಾ ಮಾತಮೈ, ಎಲ್ಲ ಕಡೆ. ಓಲ್ಲ, ಎಲ್ಲಿಯೂ. ಒಲಾಂಡಲ, ಎಲ್ಲಿಯಾದರೂ. ಓಲ, ಎಲ್ಲೋ. ಓಡೆಲ, ಎಲ್ಲಿಗೂ. ಒಡೆಯಾಂಡಲ, ಎಲ್ಲಿಗಾದರೂ. ಓಡೆನ, ಎಲ್ಲಿಗೋ. ದೂರ, ದೂರ. ಕೈತಲ್ ಅಥವಾ ಮುಟ್ಟ, ಅಂದರೆ ಹತ್ತಿರ. ಬರಿಟ್, ಪಕ್ಕದಲ್ಲಿ ಅಥವಾ ಬದಿಯಲ್ಲಿ. ಅರುಟು, ಅಂಚಿನಲ್ಲಿ. ನಡುಟು, ಮಧ್ಯದಲ್ಲಿ. ಸುತ್ತ ಅಥವಾ ಸುತ್ತಲ. ಸುತ್ತ ಅಥವಾ ಸುತ್ತಲೂ. ಮೂಡೈ, ಪೂರ್ವ. ಪಡ್ಡೈ, ಪಶ್ಚಿಮ. ಬಡಕೈ, ಉತ್ತರ. ತೆಂಕೈ, ದಕ್ಷಿಣ. ದುಂಬು ಅಥವಾ ಎದುರು. ಮುಂದೆ ಅಥವಾ ಎದುರು. ಪಿರ ಅಥವಾ ಪಿರವು, ಹಿಂದೆ. ದತ್ತಮೈ, ಎಡಗಡೆ. ಬಲತ್ತಮೈ, ಬಲಗಡೆ. ಈ ಕ್ರಿಯಾವಿಶೇಷಣಗಳಲ್ಲಿ ಕೆಲವು ನಾಮಪದಗಳಂತೆ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಬಹುದು, ಆದರೆ ಕೆಲವೊಂದು ವಿಭಕ್ತಿಗಳಲ್ಲಿ ಮಾತ್ರ. ಓಲು, ಎಲ್ಲಿ. ಒಲ್ತು, ಎಲ್ಲಿಂದ. ಒಲ್ತ, ಎಲ್ಲಿಯ. ಮೂಲು, ಇಲ್ಲಿ. ಮುಲ್ತು, ಇಲ್ಲಿಂದ. ಮುಲ್ತ, ಇಲ್ಲಿಯ. ಔಲು, ಅಲ್ಲಿ. ಅಲ್ತು, ಅಲ್ಲಿಂದ. ಅಲ್ತ, ಅಲ್ಲಿಯ. ಓಲ್ಲ, ಎಲ್ಲಿಯೂ. ಒಲ್ತುಲ, ಎಲ್ಲಿಂದಲೂ. ಒಲ್ತಲ, ಎಲ್ಲಿಯದ್ದು. ಓಲ, ಎಲ್ಲೋ. ಒಲ್ತ, ಎಲ್ಲಿಂದಲೋ. ಒಲ್ತನ, ಎಲ್ಲಿಯದ್ದೋ. ಓಡೆ, ಎಲ್ಲಿಗೆ. ಇಡೆ, ಇಲ್ಲಿಗೆ.
ಅಡೆ ಅಲ್ಲಿಗೆ, ಓಡೆಲ ಎಲ್ಲಿಗೂ, ಓಡೆನ ಎಲ್ಲಿಗೋ, ವಂಚಿ ಏಚೆ ಅಥವಾ ಯಾವ ಕಡೆಗೆ, ವಂಚಿರ್ದು ಏಚೆಯಿಂದ, ವಂಚಿದ ಏಚೆಯ, ಇಂಚಿ ಈಚೆ, ಇಂಚಿರ್ದು ಈಚೆಯಿಂದ, ಇಂಚಿದ ಈಚೆಯ, ಅಂಚಿ ಆಚೆ, ಅಂಚಿರ್ದು ಆಚೆಯಿಂದ, ಅಂಚಿದ ಆಚೆಯ, ವಂಚಿಲ ಏಚೆಯೋ, ವಂಚಿರ್ದಲ ಏಚೆಯಿಂದಲೋ, ವಂಚಿದಲ ಏಚೆಯದ್ದು, ವಂಚ್ಯ ಏಚೆಯೋ ಯಾವ ಕಡೆಗೋ, ವಂಚಿರ್ದ ಏಚೆಯಿಂದಲೋ, ವಂಚಿದನ ಏಚೆಯದ್ದೋ, ಓಮೈ ಅಥವಾ ಓಪೆ ಯಾವ ಬದಿ ಅಥವಾ ಯಾವ ಕಡೆ, ಓಮೈಟ್ ಆರ್ ಓಪೆಡ್ ಯಾವ ಕಡೆಯಲ್ಲಿ ಅಥವಾ ಯಾವ ಬದಿಯಲ್ಲಿ, ಓಮೇರ್ದ್ ಅಥವಾ ಓಪೆರ್ದ್ ಯಾವ ಕಡೆಯಿಂದ, ಓಮೈಕ್ ಅಥವಾ ಓಪೆಗ್ ಯಾವ ಕಡೆಗೆ ಅಥವಾ ಯಾವ ದಿಕ್ಕಿಗೆ, ಓಮೇತ ಅಥವಾ ಓಪೆದ ಯಾವ ಕಡೆಯ, ಉಲೈ ಒಳಗೆ, ಉಲೈರ್ದ್ ಒಳಗಿನಿಂದ, ಉಲೈ ಅಥವಾ ಉಲೈಗ್ ಒಳಗೆ ಅಥವಾ ಒಳಗಡೆಗೆ, ಉಲ ಅಥವಾ ಉಲೈದ ಒಳ ಅಥವಾ ಒಳಗಿನ, ತಿರ್ತ್ ಕೆಳಗೆ, ತಿರ್ತಿರ್ದ್ ಕೆಳಗಿನಿಂದ, ತಿರ್ತ್ ಅಥವಾ ತಿರ್ತಗ್ ಕೆಳಗೆ ಅಥವಾ ಕೆಳಗಡೆಗೆ, ತಿರ್ತ ಅಥವಾ ತಿರ್ತದ ಕೆಳ ಅಥವಾ ಕೆಳಗಿನ. ಸರಿ, ಈಗ ಈ ಕ್ರಿಯಾವಿಶೇಷಣಗಳನ್ನು ಉಪಯೋಗಿಸಿ ಕೆಲ ವಾಕ್ಯಗಳನ್ನು ನೋಡುವ. ಈ ಓಲ ನೀನು ಎಲ್ಲಿದ್ದೀಯಾ, ಅವು ಓಂಡು ಅದು ಎಲ್ಲಿದೆ. ಓಲ್ಲ ಮತ್ತು ಓಂಡು ಇವು ಓಲು ಉಲ್ಲ ಮತ್ತು ಓಲು ಉಂಡು ಎಂಬುದರ ಸರಳ ರೂಪಗಳಾಗಿವೆ. ಯಾನು ಓಲ್ಲೆ ನಾನು ಎಲ್ಲಿದ್ದೇನೆ. ಈ ಓಲ್ಲ ನೀನು ಎಲ್ಲಿದ್ದೀಯಾ. ಆಯೆ ಅಥವಾ ಇಂಬೆ ಓಲ್ಲೆ ಅವನು ಎಲ್ಲಿದ್ದಾನೆ. ಆಲು ಅಥವಾ ಮೋಲು ಓಲ್ಲಲ್ ಅವಳು ಅಥವಾ ಇವಳು ಎಲ್ಲಿದ್ದಾಳೆ. ಅವು ಅಥವಾ ಒಂದು ಓಂಡು ಅದು ಅಥವಾ ಇದು ಎಲ್ಲಿದೆ. ನಮ ಅಥವಾ ಎಂಕುಲು ಓಲ್ಲ ನಾವು ಎಲ್ಲಿದ್ದೇವೆ. ಈರು ಅಥವಾ ನಿಕುಲು ಓಲ್ಲರ್ ನೀವು ಎಲ್ಲಿದ್ದೀರಿ. ಅಕುಲು ಅಥವಾ ಮಕುಲು ಅಥವಾ ಆರು ಅಥವಾ ಮೇರ್ ಓಲ್ಲೆರ್ ಅವರು ಅಥವಾ ಇವರು ಎಲ್ಲಿದ್ದಾರೆ. ಐಕುಲು ಅಥವಾ ನೇಕುಲು ಓಲ್ಲ ಅವು ಅಥವಾ ಇವು ಎಲ್ಲಿವೆ. ಆರು ಓಡೆಪೋಯಿರ್ ಅವರು ಎಲ್ಲಿಗೆ ಹೋದರು. ನಿನ್ನ ಇಲ್ಲುವಲ್ಪ ನಿನ್ನ ಮನೆ ಎಲ್ಲಿ. ನಿಕುಲು ಒಲ್ತು ಬತ್ತಿನಿ ನೀವು ಎಲ್ಲಿಂದ ಬಂದಿದ್ದು. ನಿಕುಲು ವೈಟೆರ್ದು ಪಿದಡ್ವರ್ ನೀವು ಯಾವ ಸ್ಥಳದಿಂದ ಹೊರಡುತ್ತೀರಿ. ನಿಕಲ್ನ ಇಟ್ಟ ಬಸ ಎಂಚ ಉಂಡು ನಿಮ್ಮ ಕಡೆ ಮಳೆ ಹೇಗಿದೆ. ಗಾಳಿ ಒಂಚಿರ್ದು ಬೀಜೊಂದುಂಡು ಗಾಳಿ ಯಾವ ಕಡೆಯಿಂದ ಬೀಸುತ್ತಿದೆ. ಅಡೆಪೋ ಅಲ್ಲಿಗೆ ಹೋಗು. ಅಂಚಿಪೋ ಆಚೆ ಹೋಗು. ಒಂತೆ ಅಕರ ಪೋಲೆ ಸ್ವಲ್ಪ ಅತ್ತ ಸರಿಯಿರಿ. ಈರು ಓಮೈಟ್ ಬತ್ತಿನಿ ನೀವು ಯಾವ ಕಡೆಯಿಂದ ಬಂದಿದ್ದು. ಆಮೈಟ್ ಏರ್ಲಾ ತೋಜುಜೀರ್ ಆ ಕಡೆಯಲ್ಲಿ ಯಾರೂ ಕಾಣಿಸುವುದಿಲ್ಲ. ಈ ಆಪೆರ್ದು ಬಲ ನೀನು ಆ ಕಡೆಯಿಂದ ಬಾ. ಅವಲ್ ತೂಲ ಅಲ್ಲಿ ನೋಡು. ಅಂಚಿತೂಲ ಆಚೆ ನೋಡು. ಪುಸ್ತಕನ ಮೂಲುದೀಲೆ ಪುಸ್ತಕವನ್ನು ಇಲ್ಲಿಡಿ. ಆ ಪುಸ್ತಕನ ಇಡೆ ಕನಳೆ ಆ ಪುಸ್ತಕವನ್ನು ಇಲ್ಲಿಗೆ ತನ್ನಿ. ಎನ್ನ ಅಜ್ಜಿಲ್ಲು ಕೈತಳ್ದು ಉಂಡು ನನ್ನ ಅಜ್ಜಿ ಮನೆ ಹತ್ತಿರದಲ್ಲಿದೆ. ಪುಚ್ಚ ಮೇಜಿದ ಆಡಿಟ್ಟು ದೆಂಗಿದುಕೊಳ್ಳುವಂದುಂಡು. ಬೆಕ್ಕು ಮೇಜಿನ ಕೆಳಗೆ ಅಡಗಿ ಕುಳಿತುಕೊಂಡಿದೆ. ಕಪ್ಪಲ್ ತೆಂಕೈಗೆ ಪೋಂಡು ಹಡಗು ದಕ್ಷಿಣ ದಿಕ್ಕಿಗೆ ಹೋಯಿತು. ಆಯೆ ಎನ್ನಂಚಿ ಬರೊಂದುಲ್ಲೆ ಅವನು ನನ್ನ ಕಡೆಗೆ ಬರುತ್ತಿದ್ದಾನೆ. ಅಂಚಿಂಚಿ ಪೋವರ್ಚಿ ಆಚೀಚೆ ಹೋಗಬೇಡ. ಓಡೆಲ ಪೋವರ್ಚಿ
ಎಲ್ಲಿಗೂ ಹೋಗಬೇಡ. ಓಲ್ಲ ಉಂತುರ್ಚಿ, ಎಲ್ಲಿಯೂ ನಿಲ್ಲಬೇಡ. ಅಕುಲು ಓಡೆನ ಪೋಯಿರ್, ಅವರು ಎಲ್ಲಿಗೋ ಹೋದರು. ಆಯ್ ಮೂಲೆ ಓಲ ಉಪ್ಪೋಡ್, ಅವನು ಇಲ್ಲೇ ಎಲ್ಲೋ ಇರಬೇಕು. ನಮ್ಮ ಉಲೈ ಪೊಯ್, ನಾವು ಒಳಗೆ ಹೋಗೋಣ. ಜೋಕುಲು ಪಿದೈಡು ಗೊಬ್ಬೊಂದುಲ್ಲ, ಮಕ್ಕಳು ಹೊರಗೆ ಆಟವಾಡುತ್ತಿದ್ದಾರೆ. ಆಲು ಇಡೆ ಬೈದಿಜಲ್, ಅವಳು ಇಲ್ಲಿಗೆ ಬಂದಿಲ್ಲ. ಎಂಕುಲು ನಿನ್ನನ್ನು ಮಾತಾಮ ಇಟ್ಲ ನಾಡಿಯ, ನಾವು ನಿನ್ನನ್ನು ಎಲ್ಲ ಕಡೆ ಹುಡುಕಿದೆವು. ಕೈತಲ್ಡು ಒಲ್ಲ ಪೋಸ್ಟ್ ಆಫೀಸ್ ಉಂಡಾ? ಹತ್ತಿರದಲ್ಲಿ ಎಲ್ಲಿಯಾದರೂ ಪೋಸ್ಟ್ ಆಫೀಸ್ ಇದೆಯಾ? ಮುಲ್ಪ ಬೆಂದ್ರು ಉಂಡು. ಇಲ್ಲಿ ಬಚ್ಚಲು ಮನೆಯಲ್ಲಿದೆ. ಆರು ಎನ್ನ ಪಿರವುಡುಲ್ಲೇರ್, ಅವರು ನನ್ನ ಹಿಂದೆ ಇದ್ದಾರೆ. ಈ ಎನ್ನ ಎದುರುಡು ಇತ್ತ, ನೀನು ನನ್ನ ಮುಂದೆ ಇದ್ದೆ. ಸೀದಾ ಪೋದು ದತ್ತಮೇಯ್ക്ക് ತಿರುಗಲೆ, ನೇರವಾಗಿ ಹೋಗಿ ಎಡಕ್ಕೆ ತಿರುಗಿ. ದುಂಬು ಪೋಲೆ ಮುಂದೆ ಹೋಗಿ, ಪಿರಬಲೆ ಹಿಂದೆ ಬನ್ನಿ. ಆಯ್ ಮರಡು ತೀರ್ಥ ಜತ್ತೊಂದಲ್ಲೇ, ಅವನು ಮರದಿಂದ ಕೆಳಗೆ ಇಳಿಯುತ್ತಿದ್ದಾನೆ. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ಇತರ ಕ್ರಿಯಾ ವಿಶೇಷಣಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.